Grand finale. Rara Warriors versus Prem Shetty Panthers. ದ್ವಿತೀಯ ಫೈನಲಿಸ್ಟ್ ತಂಡವಾಗಿ ಅಂಕಣವನ್ನ ಪ್ರವೇಶ ಮಾಡುವಂತ ಮತ್ತೊಂದು ಅದ್ವಿತೀಯ ತಂಡ ಇಡೀ ಟೂರ್ನಮೆಂಟ್ನಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದಂತಹ ಮತ್ತೊಂದು ಹೆಸರನ್ನ ಪಡೆದಿರತಕ್ಕಂತಹ ಮಹಿಳಾ ಸೆಲೆಬ್ರಿಟಿಗಳ ತಂಡ ರಾ ವಾರಿಯರ್ಸ್. ಚೀಕ ಚೀಕ ಮೆಂಚೊಂದು ಬಟ್ಟೆರು ತುಳುವ ಬೊಳ್ಳಿಲು ಕಬಡಿದ ಕಲಕು ಜಟ್ಟೆರು ಬೀಳಿ ಕೂಲು ಅನುರಾಗ್. ಚೀಕ ಚೀಕ ಮೆಂಚೊಂದು ಬಟ್ಟೆರು ತುಳುವ ಬೊಳ್ಳಿಲು ಕಬಡಿದ ಕಲಕು ಜಟ್ಟೆರು ಬೀಳಿ ಕೂಲು ವಾರಿಯರ್ಸ್. ಬಂದಿರತಕ್ಕಂತಹ ಅತಿಥಿಗಳು ಈ ಫೈನಲಿಸ್ಟ್ ತಂಡಗಳಿಗೆ ತಮ್ಮ ಹಸ್ತಲಾಘವದ ಮುಖಾಂತರ ಶುಭಾಶಯಗಳನ್ನು ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಈ ಮೂಲಕ ಮಹಿಳಾ ವಿಭಾಗದ ಫೈನಲ್ ಕಾದಾಟದಲ್ಲಿ ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್ ಒಂದು ಕಡೆ ಆದರೆ ರಾ ವಾರಿಯರ್ಸ್ ಮತ್ತೊಂದು ಕಡೆ. ಈ ತಂಡಗಳ ನಡುವೆ ಕಾದಾಟವನ್ನು ಆರಂಭಿಸುವವರೇ ಅತಿಥಿಗಳನ್ನ ಅಂಕಣಕ್ಕೆ ನಾವು ಅಕ್ಕರೆಯಿಂದ ಕರೀತಾ ಇದ್ದೇವೆ. ಈ ತಂಡಗಳಿಗೆ ಶುಭವನ್ನ ಹಾರೈಸಲು ಎಲ್ಲ ಅತಿಥಿಗಳು, ವಿಶೇಷ ಆಹ್ವಾನಿತ ಎಲ್ಲ ಅತಿಥಿಗಳು ದಯವಿಟ್ಟು ಈ ಫೈನಲ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಮಹಿಳಾ ತಂಡಗಳಿಗೆ, ತೀರ್ಪುಗಾರರಿಗೆ ಶುಭವನ್ನ ಹಾರೈಸಲು ಶ್ರೀಯುತ ಜಿತೇಂದ್ರ ಕೊಟ್ಟಾರಿ, ವಕ್ತಾರರು, ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀಯುತ ಹರೀಶ್ ಅವರು, ಮುಕ್ಕಾ ಸೀ ಫುಡ್ ಡೈರೆಕ್ಟರ್. ಶ್ರೀಯುತ ಸಂಪತ್ ಅವರು, ಉದ್ಯಮಿಗಳು. ಶ್ರೀ ಸುದರ್ಶನ್ ಶೆಟ್ಟಿ, ಶ್ರೀದೇವಿ ಕನ್ಸ್ಟ್ರಕ್ಷನ್ಸ್. ಅನೇಕ ಗಣ್ಯ ಅತಿಥಿಗಳ ಸೇರ್ಪಡೆಯೊಂದಿಗೆ ಈ ತಂಡಗಳಿಗೆ ಶುಭವನ್ನ ಹಾರೈಸುವ ಮೂಲಕ ಇದೀಗ ಮೊದಲ ತಂಡ ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್ ತಂಡಕ್ಕೆ ವಿರೂಪ ಇದರ ಮಾಲೀಕರಾದಂತಹ ಶ್ರೀಯುತ ಶ್ರೀಮತಿ ದಾನಿಶ್ ಅವರು, ದಾಶ್ಮಿ ಅವರು, ಇದೀಗ ಗೌರವಾನ್ವಿತ ಅತಿಥಿಗಳೊಂದಿಗೆ ಹಸ್ತಲಾಘವನದ ಮೂಲಕ ಈ ತಂಡಗಳಿಗೆ ಶುಭವನ್ನ ಹಾರೈಸಿ ಮತ್ತೆ ವಿರಾಜಮಾನರಾಗಿರ್ತಾರೆ ನಮ್ಮ ಅತಿಥಿಗಳು. ಅಂಕಣದಲ್ಲಿ ಘೋರ ಯುದ್ಧ ಆರಂಭವಾಗಲಿದೆ. ಸಚಿನ್ ಉಪ್ಪಿನಂಗಡಿ, ನಮ್ಮ CKL ಇದರ ಅಧ್ಯಕ್ಷರು, ಇದೀಗ ಶುಭವನ್ನ ಹಾರೈಸಲು ನಮ್ಮ ಜೊತೆ ಇದ್ದಾರೆ. ಶುಭಾಶಯಗಳೊಂದಿಗೆ ಈ ತಂಡಗಳ ಭರ್ಜರಿ ಕಾದಾಟ. ಅತ್ಯಂತ ದೊಡ್ಡ ಗಾತ್ರದ ಶಾಶ್ವತ ಫಲಕ ಯಾವ ತಂಡಗಳಿಗೆ? ಇನ್ನು ಮುಂದೆ ಆಟಗಾರರು ಬರಬೇಕು, ಸಾಲಾಗಿ ಬರಬೇಕು. ನೀವು ಕೂಡ ಇಲ್ಲಿಂದ ಬರಬೇಕು. ಆಟಗಾರರಿಂದ ಶುಭವನ್ನ ಈ ತಂಡಗಳಿಗೆ ಹಸ್ತಾಂತರದ ಮೂಲಕ ಈ ಫೈನಲ್ ಕಾದಾಟದಲ್ಲಿ ರಾರಾ ವಾರಿಯರ್ಸ್ ಅಥವಾ ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್ ಇದೀಗ 1.5 ಗಂಟೆ ಒಳಗಾಗಿ ಇದರ ಫಲಿತಾಂಶ ನಿಮ್ಮ ಮುಂದೆ ಬರಲಿದೆ.
ಪುರುಷರ ಸ್ಪರ್ಧೆ ಪೆದ್ದಬಳ್ಳಿ ಕನ್ನಡಿಯಲ್ಲಿದೆ. 7 ಗಂಟೆ ಕಳೆದಿದೆ. ಆದಿತ್ಯವಾರದ ರಜೆಯ ಮಜವನ್ನ ಉಡಾಯಿಸಲು ಬಂದಂತಹ ವೀಕ್ಷಕರು ಒಂದು ಕಡೆ, ಆಯೋಜಕರು ಮತ್ತೊಂದು ಕಡೆ. ಇದು ಸೆಲೆಬ್ರಿಟಿ ಕಬಡ್ಡಿ ಲೀಗಿನ ಮಹಿಳೆಯರ 6 ತಂಡಗಳಲ್ಲಿ ಕೊನೆಯ 2 ತಂಡಗಳ ನಡುವೆ ಮಹಾ ಸಂಗ್ರಾಮ. ರಾ ವಾರಿಯರ್ಸ್ ಮತ್ತು ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್ ತಂಡಗಳ ನಡುವೆ. 10, 9, 8, 7, 6, 5, 4, 3, 2, Kabaddi League Praga! ಮೊದಲಾದ ತಾರೆಗಳು ಪ್ರೋ ಅಂಕಣದಲ್ಲಿ ವಿವಿಧ ತಂಡಗಳಿಗೆ ಭಾಗವಹಿಸುವ ವೇಳೆಯಲ್ಲಿ ಕರಾವಳಿಯ ಇತಿಹಾಸದ ಮೊದಲ ಸೆಲೆಬ್ರಿಟಿ ಕಬಡ್ಡಿ ಲೀಗಿನ ಫೈನಲ್ ಹಣಾಹಣಿ ಮಹಿಳಾ ವಿಭಾಗದಲ್ಲಿ ರಾ ಕಡೆಯಿಂದ ದಾಳಿಯನ್ನು ಆರಂಭಿಸಲಾಗಿದೆ. ದೀಕ್ಷಿತಾ ಪ್ಯಾಂಥರ್ಸ್ ಪರವಾಗಿ ಬಹಳಷ್ಟು ವೀಕ್ಷಕರು ಬಹಳಷ್ಟು ಸೆಲೆಬ್ರಿಟಿಗಳು ಇದೀಗ ಕವನ ಪಂದ್ಯಾವಳಿ ಉದ್ದಕ್ಕೂ ರಾ ವಾರಿಯರ್ಸ್ ತಂಡದ ದಾಳಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುವಲ್ಲಿ ಸಫಲತೆಯನ್ನು ಕಂಡಂತಹ ಕವನ. ಯಶಸ್ವಿನಿ ವಿಕಾಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಸೆಲೆಬ್ರಿಟಿ ಲೀಗ್ ನಲ್ಲಿ ತನ್ನದೇ ಚಾಪನ್ನ ಮೂಡಿಸ್ತಾ ಇದ್ದಾರೆ. ಇದೀಗ ಆಶಾಲತಾ ದಾಳಿಯಲ್ಲಿ ಥರ್ಡ್ ರೈಡ್. ದಾಳಿಯಲ್ಲಿ ಇದೀಗ ಸತತವಾಗಿ ಕಾರ್ನರ್ ಅನ್ನೇ ಅವಲಂಬಿಸಿಕೊಂಡಂತಹ ದಾಳಿಯಾಗಿದೆ. ನಿಶ್ಚಿತವಾಗಿಯೂ ಅಂಕ ಗಳಿಕೆಗಾಗಿ ಪ್ರಯತ್ನಗಳು ಕಂಡು ಬರ್ತಾ ಇದ್ರೆ ದಾಳಿ ಥರ್ಡ್ ರೈಡ್ ನಲ್ಲಿದೆ. ಮಾಡು ಇಲ್ಲವೇ ಮಡಿ ಅನ್ನುವ ಸ್ಥಿತಿಯಲ್ಲಿ ಪ್ರತೀಕ್ಷಾ. ಥರ್ಡ್ ರೈಡ್ ಇಲ್ಲಿ ನಿವೇದಿತಾ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ನಿವೇದಿತಾ ಅಂಕ ತರುವಂತಹ ಪ್ರಯತ್ನ. ಬಹಳಷ್ಟು ದೊಡ್ಡ ಬಹುಮಾನದ ಕಡೆ ಗಮನವನ್ನ ಕೊಟ್ಟ ತಂಡಗಳು. ಬೋನಸ್ ಅಂಕವನ್ನ ಪಡೆದುಕೊಳ್ಳುವ ಮೂಲಕ ನಿವೇದಿತಾ ಮರಳುವಾಗ ಪ್ಯಾಂಥರ್ಸ್ ಖಾತೆಗೆ ಅಂಕ ಜೋಡಣೆಯಾಗಿದೆ. ಕವನ ಇಲ್ಲಿ ಕವನ. ಆರು ತಂಡಗಳು ಮಹಿಳಾ ವಿಭಾಗದಲ್ಲಿ ಪರಸ್ಪರ ಸೆಣಸಾಡಿದ್ರೆ ಅಂತಿಮ ಪ್ರಶಸ್ತಿ ಸುತ್ತಲಿರತಕ್ಕಂತಹ 2 ತಂಡಗಳು ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್ ಮತ್ತು ರಾ ವಾರಿಯರ್ಸ್. ನಿವೇದಿತಾ ತಂಡದ ಮಾಲಕರಾದಂತಹ NRK ವಿಶ್ವನಾಥ್ರವರು ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಂಡಕ್ಕಾಗಿ ಹುರಿದುಂಬಿಸ್ತಾ ಇದ್ದಾರೆ ಆಟಗಾರ್ತಿಯರನ್ನ. ಇತ್ತ ನಡುವೆ ನಿವೇದಿತಾ ಸತತ ಬೋನಸ್ ಅಂಕ. ನಿವೇದಿತಾ ಇವರಿಗೆ. ಪ್ರತೀಕ್ಷಾ ಒಂದು ಕಡೆ ನಿವೇದಿತಾ, ಮತ್ತೊಂದು ಕಡೆ ಪ್ರತೀಕ್ಷಾ. ಪ್ರತೀಕ್ಷಾ ಅವರಿಗೆ 1 ಅಂಕ, ಬೋನಸ್ ಪ್ಲಸ್ ಪಾಯಿಂಟ್. ಆಶಾಲತಾ ಸೆಲೆಬ್ರಿಟಿಗಳು ಮತ್ತು ಕೆಲವು ಕಾಲೇಜ್ ವಿದ್ಯಾರ್ಥಿನಿಗಳ ಜೊತೆ ಸೇರಿ ಪಂದ್ಯ. ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್ ಪ್ರಸ್ತುತ ಬೋನಸ್ ಅಂಕ ಆರಾಮವಾಗಿ ಪಡ್ಕೊಳ್ತಾ ಇದ್ದಾರೆ. ಕವನ ರಾರಾ ಪರವಾಗಿ ಕವನ
ಒಂದಂಕ. ಇಲ್ಲಿ ನಿವೇದಿತ ಒಟ್ಟು ಸಂಖ್ಯೆಗಳ ಕಡೆ ಗಮನ ಕೊಟ್ಟಲ್ಲಿ 2 points for ನಿವೇದಿತಾ. ವಿಶ್ರಾಂತಿಯ ಬಯಕೆ ಪ್ಯಾಂಥರ್ಸ್ ಕಡೆಯಿಂದ. ತರಬೇತಿಯಲ್ಲಿ ಅವಿನಾಶ್, ತರಬೇತುದಾರರಲ್ಲಿ ಅತ್ಯಂತ ಚಿಕ್ಕ ಶರೀರ. ಮತ್ತೊಂದು ಕಡೆಯಲ್ಲಿ ಸುನೀತಾ. ಇಲ್ಲಿ ಮತ್ತೆ ಪ್ರತೀಕ್ಷಾ. ರಾರಾ ವಾರಿಯರ್ಸ್ ತಂಡ ಈತ ನಡುವೆ ಇಲ್ಲಿ 2 ಅಲ್ಲಿ 2, ಸೇಡಿಗೆ ಸೇಡು. ಮತ್ತೆ ವಿಶ್ರಾಂತಿಯ ಬಯಕೆ. ಒಟ್ಟು ಸಂಖ್ಯೆ ಕಡೆ ಗಮನ ಕೊಟ್ಟಲ್ಲಿ 6, 5, 6 ಅಂಕ 5 ಅಂಕ, 1 ಅಂಕದ ಅಂತರದಲ್ಲಿ മുന്നടಯಲ್ಲಿ റാ. വനിതാ മത്സരത്തിന്റെ ഫൈനൽ പോരാട്ടമാണ് ഞങ്ങൾ കണ്ടുകൊണ്ടിരിക്കുന്നത്. ആദ്യ പകുതി തുടരുമ്പോൾ 6-5 എന്ന ക്രമത്തിൽ ആണ് പോയിന്റ് നില. ನಿವೇದಿತಾ ಪ್ಯಾಂಥರ್ಸ್ ತಂಡದ ಪ್ರಮುಖ ಕಬಡ್ಡಿ ಪಟು. ಇದೀಗ ಆಜಿ ಕವನ. ಬಹಳಷ್ಟು ಡೀಪ್ ಆಗಿ ಆಕ್ರಮಣ ಕವನ ಅವರಿಂದ. ಪ್ರಾಯಶಃ ರಾರಾ ವಾರಿಯರ್ಸ್ ತಂಡ ಈ ಕೂಟದ ಚಾಂಪಿಯನ್ ಆಗಿ ಮೂಡಿ ಬಂದ್ರೆ NRK ವಿಶ್ವನಾಥ್ರವರು ವಿಶೇಷವಾದಂತಹ ಉಡುಗೊರೆಯನ್ನು ನೀಡಲಿದ್ದಾರೆ. ಪ್ರಾಯಶಃ ಅದು 1 ವಾರದ ಟೂರ್ ಆಗಿರಬಹುದು. ಈ ನಡುವೆ 1 ಅಂಕ. ಪ್ರತೀಕ್ಷಾ. ಪ್ರತೀಕ್ಷಾ ದಾಳಿಯಲ್ಲಿ ಮೊದಲ ಅವಧಿಯನ್ನು ನಾವು ನೋಡ್ತಾ ಇದ್ದೇವೆ. ಬೋನಸ್ ಅಂಕದೊಂದಿಗೆ ಪ್ರತೀಕ್ಷಾ ಮರಳುವಾಗ ಈ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ಬೋನಸ್ ಅಂಕಗಳು ವಿವಿಧ ಪಂದ್ಯಗಳಿಂದ ನಾವು ಕಂಡಿದ್ದೇವೆ. ನಿವೇದಿತಾ ಮತ್ತೆ बोनस मेले बोनस. यहां आराम के साथ बोनस पॉइंट हासिल किया जा रही है दोनों तरफ से. प्रतीक्षा, कवना और वहां से निवेदिता जिस प्रकार अंकों पर रोशनी डालेंगे वहां 8-7 1 अंक की बढ़त हासिल किया है पैंथर्स. 8-7 8-7. We are watching the final context of the match of the tournament. Pratiksha, one of the leading point maker for Rara. It should be yes, of course it is bonus. बोनस के ऊपर बोनस. आशा लता और
इस बार डिफेंडर जो टैकल करने की कोशिश की फंस गया, चकमा खा गई। कवना लंबे कद के खिलाड़ी हैं। कवना बहुत तेज रफ्तार से आक्रमण कर सकते हैं, जिसका क्षमता रखती है। और क्या कर पाएगी कवना? लौटे हैं 1 अंक बोनस के साथ। निवेदिता नौ अंकों की बराबरी पर है फिलहाल इस खेल की स्थिति। ओरुंबा ओरुंबा ಆಶಾಲತಾ ಆರಾಮವಾಗಿ ಅಂಕಗಳನ್ನ, ಬೋನಸ್ ಅಂಕವನ್ನ ಪಡೆಯುವ ತವಕದಲ್ಲಿ ಒಂದು ಕಾರ್ನರ್ ಅಲ್ಲಿ ಪ್ರತೀಕ್ಷಾ, ಮತ್ತೊಂದು ಕಾರ್ನರ್ ಅಲ್ಲಿ ಕವನ. ರಾರಾ ವಾರಿಯರ್ಸ್ ತಂಡದ ಪ್ರಮುಖ ಸವ್ಯಸಾಚಿ ತಾರೆಗಳು. ಇತ್ತ ನಡುವೆ ಮತ್ತೆ ದಾಳಿಯಲ್ಲಿ ಲಕ್ಷ್ಮೀ, ನಿಯಂತ್ರಣ ಕಳಕೊಂಡಂತಹ ಲಕ್ಷ್ಮೀ ಅಂಕವನ್ನ ಬಿಟ್ಟು ಕೊಡಲಾಗಿದೆ. ನಿವೇದಿತಾ ಮಂಗಳೂರು ತೊಕ್ಕೋಟಿನ ನಿವಾಸಿ. ನಿವೇದಿತಾ ಮಂಗಳೂರಿನ ಪ್ರತಿಷ್ಠಿತ ಹಲವಾರು ಕಾಲೇಜುಗಳ ವಿದ್ಯಾರ್ಥಿನಿಗಳು ಸೆಲೆಬ್ರಿಟಿಯಲ್ಲಿ ವಿವಿಧ ತಂಡಗಳಿಗಾಗಿ ಭಾಗವಹಿಸ್ತಾ ಇದ್ದಾರೆ. ಇತ್ತ ನಡುವೆ ಫೈನಲ್ ಸ್ಪರ್ಧೆಯ ಮೊದಲ ಅವಧಿ ಪೂರ್ಣಗೊಂಡಿರುತ್ತದೆ. ಅಂಕಗಳು ಈ ರೀತಿಯಾಗಿವೆ. 11-10 ಪ್ಯಾಂಥರ್ಸ್ ಮುನ್ನಡೆಯಲ್ಲಿ. ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್ 11, ಒಂಜಿ ಪಾಯಿಂಟ್ ಪ್ಯಾಂಥರ್ಸ್ ದಾಖಲ್ನ ಕಡೆಟ್ ಲೀಡ್. ದಕ್ಷಿಣ ಕನ್ನಡ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಎಲ್ಲ ಪ್ರಮುಖರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಪುರುಷೋತ್ತಮ್ ಪೂಜಾರಿ ಆಗಿರಲಿ, ರತನ್ ಶೆಟ್ಟಿ ಆಗಿರಲಿ, ಅಂತಾರಾಷ್ಟ್ರೀಯ ತೀರ್ಪುಗಾರ ಅಂತಹ ಪ್ರೇಮ್ನಾಥ್ ಉಳ್ಳಾಳ್ ಸರ್ ಆಗಿರಲಿ, ಮೋಹನಪ್ಪ ಸರ್ ಆಗಿರಲಿ, ಎಲ್ಲರೂ ಕೂಡ ಈ ಕಬಡ್ಡಿಗೆ ಸಂಪೂರ್ಣ ಬೆಂಬಲವನ್ನು, ಸಹಕಾರವನ್ನು ಕೊಡುವ ಮೂಲಕ ತಮ್ಮ ಪ್ರಥಮ ಪ್ರಯೋಗಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತಹ ಅಮೇಚ್ವರ್ ಇದರ ಎಲ್ಲ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ, ಆಯೋಜಕರು ಚಿರಋಣಿಯಾಗಿರುತ್ತಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ರವಾನಿಸುತ್ತಾ ಇದ್ದಾವೆ. ಮತ್ತೆ ದ್ವಿತೀಯ ಅವಧಿ ಆರಂಭವಾಗ್ತಾ ಇದೆ. ಒಂದೇ ಒಂದು ಅಂಕದ ಅಂತರದಲ್ಲಿ ಮುನ್ನಡೆಯಲ್ಲಿ ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್. ದ್ವಿತೀಯ ಅವಧಿ ಆರಂಭ ದೀಪ್ತಿ ಅವರ ದಾಳಿಯ ಮೂಲಕ. ಎರಡು ಪ್ರಮುಖ ಆಟಗಾರ್ತಿಯರು, ಪ್ರತೀಕ್ಷಾ ಔಟ್, ಕವನ ಔಟ್. It should be turning point of the particular tournament, a particular match. Yes, of course it is turning point. 4 ಅಂಕಗಳ ಅಂತರ ಈ ಬಾರಿ. 14-10. ಮತ್ತೆ ನಿವೇದಿತಾ ಸೂಪರ್ ಟೇಕಲ್ ಜೀವಂತವಾಗಿರುವ ವೇಳೆಯಲ್ಲಿ ಒಂದು ಅಂಕವನ್ನು ಪಡೆದುಕೊಳ್ಳುವ ಮೂಲಕ ಲಾಸ್ಟ್ ಮ್ಯಾನ್ ಆಫ್ ರಾರಾ ವಾರಿಯರ್ಸ್. 15-10. ದಾಳಿಯಲ್ಲಿ ಎನೋಲಾ, ಬೋನಸ್. ಇದೀಗ ನಿವೇದಿತಾ
ಪ್ಯಾಂಥರ್ಸ್ ತಂಡದ ಪ್ರಮುಖ ಆಟಗಾರ್ತಿ ಆಲ್ ಔಟ್ ಆಗಿದ್ದಾರೆ ರಾರಾ ವಾರಿಯರ್ಸ್. Celebrity Kabaddi League women's section. We are watching final match of this tournament, which is between Rara Warriors versus Prem Shetty Panthers. Pratiksha, and it should be excellent work. How many fingers on here? 2 points. Two points for Pratiksha, for Rara, and this occasion points are 18-13 in the favor of Panthers. Deepthi, last time she get 2 points, and this occasion tackle. 18-14. Pratiksha. ಕರಾವಳಿಯ ಕಬಡ್ಡಿ ರಂಗದ ಭೀಷ್ಮರು ತ್ರಿಮೂರ್ತಿಗಳು ನಮ್ಮ ಜೊತೆ ಇದ್ದಾರೆ. ಪ್ರೇಮ್ನಾಥ್ ತುಳ್ಳಾಳ್, ಮೋಹನಪ್ಪ ಸರ್ ಮತ್ತು ಸುರೇಶ್ ಅಯ್ಯಾಡಿ ಕಬಡ್ಡಿ ರಂಗದ ಕರಾವಳಿಯ ಭೀಷ್ಮರು. ಆಶಾಲತಾ, ದಾಳಿಯಲ್ಲಿ ಆಶಾಲತಾ, ಮುನ್ನಡೆಯಲ್ಲಿ ಪ್ಯಾಂಥರ್ಸ್. ಪ್ರತೀಕ್ಷಾ, ಅಂಕಣದಲ್ಲಿರತಕ್ಕಂತಹ ಆಟಗಾರ್ತಿಯರಿಗೆ ಲೇಟ್ ರಾರಾ ಗೆಟ್ ಒನ್ ಮೋರ್ ಪಾಯಿಂಟ್. 18-15, 18-15 ಅಂತರ 3ಕ್ಕೆ ಕುಗ್ಗಿದೆ. ದಾಳಿಯಲ್ಲಿ ವಂದನಾ, ಪ್ಯಾಂಥರ್ಸ್ ಪರವಾಗಿ ವಂದನಾ. Returned. Oh, super tackle is on. Pratiksha, toughest player of Rara, get one more point. 16-18. Padnenma Padnaji. Time out. For Rara Warriors, 2 coach. We have both the side. One side Sunita and other side Avinash. ವಂದನಾ ದಾಳಿಯಲ್ಲಿ 2 ಅಂಕಗಳ ಅಂತರದಲ್ಲಿ ಪಂದ್ಯ. ಬೋನಸ್ ಅಂಕ ನೀಡಲಾಗಿದೆ ಪ್ಯಾಂಥರ್ಸ್ಗೆ. ಟಕಲ್ ಪಾಯಿಂಟ್ ರಾರಾ ಕಡೆಗೆ. 19-17 1917. ಪ್ರತೀಕ್ಷಾ, ಆಲ್ ಔಟ್. ಅಂತಿಮ 5 ನಿಮಿಷಗಳ ಆಟವಷ್ಟೇ ಬಾಕಿ ಇದೆ. ಫೈನಲ್ ಪಂದ್ಯದ ಒಂದಿಷ್ಟು ರೋಚಕತೆಯನ್ನು ಉಳಿಸಿಕೊಂಡಿದೆ ಪಂದ್ಯ. RR ವಾರಿಯರ್ಸ್ ತಂಡದ ರಾರಾ ವಾರಿಯರ್ಸ್ ತಂಡದ
ದಾಳಿಗಾರ್ತಿ ಸತತವಾಗಿ ಅಂಕ ಗಳಿಕೆಯ ಪ್ರಯತ್ನದಲ್ಲಿ ಯಶಸ್ಸನ್ನ ಕಂಡುಕೊಂಡಂತ ಆಟಗಾರ್ತಿ ಇದೀಗ ದಾಳಿಯಲ್ಲಿದ್ರ Rara. Last 4 minutes, 21 Rara, 20 Panthers. 21 21 each. ಹೃದಯ ಮಿಡಿತವನ್ನ ಕ್ಷಣ ಕ್ಷಣಕ್ಕೂ 1 ನಿಮಿಷದಲ್ಲಿ 72 ಬಾರಿ ಹೃದಯ ಮಿಡಿತ ಆದ್ರೆ ಈ ಪಂದ್ಯಾಟವನ್ನ ಕಾಣುವಂತಹ ಸಮಸ್ತ ಕಬಡ್ಡಿ ಆಸ್ವಾದಕರ ಹೃದಯ ಮಿಡಿತದ ಸಂಖ್ಯೆ ಬಹಳಷ್ಟು ಅಧಿಕವಾಗುವ ಸನ್ನಿವೇಶದಲ್ಲಿ ಪಂದ್ಯ 21 ಸಮಬಲದಲ್ಲಿ 21 each. ನಿವೇದಿತಾ ಕವನ ಇವರು ಆರಾಮವಾಗಿ ನಿವೇದಿತಾರಿಗೆ ಬೋನಸ್ ಅಂಕ ನೀಡುವಂತಹ ಪ್ರಯತ್ನದಲ್ಲಿ 21 ಸಮಬಲದಲ್ಲಿ ಪ್ರಸ್ತುತ ಅಂಕಗಳು. ಇಪ್ಪತ್ತೆರಡು 22 ಪ್ಯಾಂಥರ್ಸ್, 21 ರಾರಾ ಕವನ. बाईस 21 कवना क्या कर पाएगी? तेज रफ्तार से आक्रमण किया जा रही है कवना की ओर से. आखिरी 3 मिनट, 3 मिनट टू गो टू फुल टाइम. 22-21 gain 22 each. 22 each. ಇಪ್ಪತ್ತೆರಡರ ಸಮಬಲದಲ್ಲಿ ಪ್ರಸ್ತುತ ಸ್ಥಿತಿ. ನಿವೇದಿತಾ ದಾಳಿಯಲ್ಲಿ ಆಟಗಾರ್ತಿಯರಿಗೆ ಆಡುವ ಪ್ರಯತ್ನ, ಆಡುವ ತವಕ, ತರಬೇತುದಾರರಿಗೆ ಕ್ಷಣ ಕ್ಷಣಕ್ಕೂ ಪಂದ್ಯದ ವೀಕ್ಷಣೆಯಲ್ಲಿ ಸಲಹೆಗಳನ್ನು ನೀಡುವ ತವಕ. ಇದೀಗ 22 ಸಮಬಲದಲ್ಲಿರತಕ್ಕಂತಹ ಪಂದ್ಯ 23ಕ್ಕೆ ಪ್ಯಾಂಥರ್ಸ್ 23-22. ಪ್ಯಾಂಥರ್ಸ್ ಲೀಡಿಂಗ್ ಬೈ 1 ಪಾಯಿಂಟ್. ಕವನ ಫೈನಲ್ ಕಾದಾಟ. ರೈಡ್ ಪಾಯಿಂಟ್. ಲಾಸ್ಟ್ 2 ಮಿನಿಟ್ಸ್ ಗೋ ಟು ಫುಲ್ ಟೈಮ್. 2 ನಿಮಿಷಗಳ ಅವಧಿ ಕೂಡ ಇಲ್ಲ. ಮತ್ತೆ ಸಮಬಲದಲ್ಲಿ 23. ಇಲ್ಲಿ ಟಕಲ್ ಪಾಯಿಂಟ್ ಇಲ್ಲ, ರೈಡ್ ಪಾಯಿಂಟ್ ಇಲ್ಲ. ಬೋನಸ್ +1. 25-23. 25 Panthers, 23 Rara. Bonus plus 25 each. ವಿಶ್ರಾಂತಿಯ ಕೋರಿಕೆಯಲ್ಲಿ ರಾರಾ 25 25 अंकों के साथ बराबरी पर. क्या लाजवाब खेल है ये. कबड्डी है, हमारी देश की शान है कबड्डी. 25 अंकों की बराबरी के साथ खेल आगे बढ़ता हुआ आखिरी कुछ ही क्षणों में फाइनल की धुन आपके सामने पेश होगा. निवेदिता 25-25 25 ಸಮಬಲದಲ್ಲಿರತಕ್ಕಂತಹ ವೇಳೆಯಲ್ಲಿ ಲಾಸ್ಟ್ ಮಿನಿಟ್ 60 ಸೆಕೆಂಡುಗಳಲ್ಲಿ ಪಂದ್ಯ ಮುಕ್ತಾಯ ಕಾಣಲಿದೆ.
ಮುಕ್ತಾಯದ ಹಂತದಲ್ಲಿ ಟೈ ಆದಲ್ಲಿ 3 ನಿಮಿಷಗಳ ಸ್ಪರ್ಧೆ ಅಧಿಕವಾಗಿ ನೀಡಲಿದೆ. ಇದೇ ಬೋನಸ್ ಅಂಕದೊಂದಿಗೆ 26-25ರಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಪ್ಯಾಂಥರ್ಸ್. ಪ್ರತೀಕ್ಷಾ ಇಪ್ಪತ್ತ 28-26 ರಾರಾ 28 26ರಲ್ಲಿ ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್. ನೌ ಆಶಾಲತಾ ಮ್ಯಾಚ್ ಇನ್ ದ ಫೇವರ್ ಆಫ್ ರಾರಾ. What is going on here? Neck to neck fight. Couldn't to say anything. The final result of the particular match. Ashalata. Rara Warriors, they are the champions of Women's Celebrity Kabaddi League. Rara Warriors, NRK Vishwanath, really happy under the ownership of that team, become the champion in first Celebrity Kabaddi League. Congratulations. Thank you for all the honors and all the players of Panthers. Thank you very much. And now we are moving. ಚೀಕ ಚೀಕ ಮೆಂಚೊಂದು ಬಟ್ಟೆರು ತುಳುವ ಬೊಳ್ಳಿಲು ಮಹಿಳೆಯರ ವಿಭಾಗದ ಫೈನಲ್ನಲ್ಲಿ ಇದೀಗ ಚಾಂಪಿಯನ್ ಆಗಿ ಮೂಡಿ ಬಂದಿರತಕ್ಕಂತ ತಂಡವಾಗಿದೆ ರಾ ವಾರಿಯರ್ಸ್. ಚೀಕ ಚೀಕ ಮೆಂಚೊಂದು ಬಟ್ಟೆರು ತುಳುವ ಬೊಳ್ಳಿಲು ಕಬಡಿದ ಕಲಕು ಜಟ್ಟೆರು ಬೀಳಿ ಕೂಲು ರಾರಾ ವಾರಿಯರ್ಸ್. ಚೀಕ ಚೀಕ ಮೆಂಚೊಂದು ಬಟ್ಟೆರು ತುಳುವ ಬೊಳ್ಳಿಲು ಕಬಡಿದ ಕಲಕು ಜಟ್ಟೆರು ಬೀಳಿ ಕೂಲು ರಾರಾ ವಾರಿಯರ್ಸ್. ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಅವು ಯಶಸ್ವಿ ಆತನನ್ನು ಬಹುಶಃ ಪ್ರತಿವರಿಯನ ಮೋನೆದ ತೆಲಿಕೆನು ತೂಂಡನೆ ಗೊತ್ತಾಪುಂಡು. ನಮ್ಮ ತಂಡ ಸೋದಿತ್ತಿಲ್ಲ ಒವೇ ತಂಡ ಗೆಂದಡು ಆಂಡ ಕಬಡ್ಡಿ ಪನ್ಪುನಂಚಿನ ಗೇಮ್ ಅತನಾಂಡ ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಪನ್ಪುನಂಚಿನ ಒಂಜಿ ಕಾರ್ಯಕ್ರಮ ಯಶಸ್ವಿ ಆತನು ಪನ್ಪುನಂಚಿನ ಒಂಜಿ ತೆಲಿಕೆ ಪ್ರತಿವರಿಯನ ಮೋನೆಡ್ಲ ಉಂಡು. ಸೊ ಒಂಜಾದ ಬತ್ತಿನ ಸೇದಿನಂಚಿನ ಮಾತಿರಗಿಲ್ಲ ಸೊಲ್ಮೆಲು ಕೆಲವು ಅವಾರ್ಡ್ ಕೊರ್ಪುನಂಚಿನ ಪೊರ್ತು ಬೆಸ್ಟ್ ಆಲ್ರೌಂಡರ್ ಪನ್ಪುನಂಚಿನ ಒಂಜಿ ಅವಾರ್ಡ್ ಕೊರ್ಪುನಂಚಿನ ಪೊರ್ತು. ದ ವಿನ್ನಿಂಗ್ ಟೀಮ್ ರಾರಾ ವಾರಿಯರ್ಸ್, ದರ್ ಇಸ್ ನಾನ್ ಅದರ್ ದ್ಯಾನ್ ಪ್ರತೀಕ್ಷಾ. Best rider, and the rider is Divya Pujare. So best catcher Panpunanchunanj award from team Prem Shetty Panthers, Tejaswini.
the second award, I mean to say the runners award goes to Prem Shetty Panthers. I request the whole team. Now we go for Prem Shetty Panthers. Jorana chappalelu barodu damanjudu. Escape the shadows that were home. Yes, thank you so much. Thank you so much. And the winners of a women's team. And that is the number one team of the evening. That is none other than Rara Warriors. Let's put your hands together for Rara Warriors.